ಪ್ರಿಯರೇ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಒಂದು ಭಾಗವನ್ನ ಇಂದು ಕೇಳೋಣ. ನಾನು ಕರುಣಾಕರ ಬಳಕೂರು. ಲೋಚನದ ಸಂಚಾರ ಮುಖದ ಮುಂದಕ್ಕೆ ಅಪಾರ. ಲೋಚನದ ಸಂಚಾರ ಮುಖದ ಮುಂದಕ್ಕೆ ಅಪಾರ. ಗೋಚರಿಪುದು ಏನು ಅದಕ್ಕೆ ತಲೆಯ ಹಿಂದಣವದು. ಗೋಚರಿಪುದು ಏನು ಅದಕ್ಕೆ ತಲೆಯ ಹಿಂದಣವದು. ಪ್ರಾಚೀನ ಹೊರತು ಸ್ವತಂತ್ರ ನೀಂ. ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು. ಚಾಚು ಮುಂದಕ್ಕೆ ಮನವ. ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ಈ ಕಗ್ಗದಲ್ಲಿ ಡಿ.ವಿ.ಜಿಯವರು ಮುಖದ ಮುಂದೆ ಬಹುದೂರವಿರುವ ನಾವು ನಿಂತು ನಮ್ಮ ಮುಂಭಾಗದಿಂದ ಎಲ್ಲಿಯವರೆಗೆ ನಮ್ಮ ದೃಷ್ಟಿಯನ್ನು ನಮ್ಮ ಪಥವನ್ನು ನಾವು ನೋಡುತ್ತೇವೋ ಅಲ್ಲಿಯವರೆಗೆ ನಮಗೂ ಜಗತ್ತು ಕಾಣ್ತದೆ. ಆದರೆ ನಮ್ಮ ನಯನಗಳು ಮುಖದ ಮುಂಭಾಗದಲ್ಲಿರುವಂಥದ್ದು, ಹಿಂಭಾಗದಲ್ಲಿ ಇಲ್ಲ. ಹಾಗಾಗಿ ಹಿಂಭಾಗದಲ್ಲಿ ಏನಾಗ್ತದೆ ಅದಾವುದು ನಮಗೆ ಕಾಣಿಸುವುದಿಲ್ಲ. ನಿನ್ನ ಪೂರ್ವದ ಯೋಚನೆಯನ್ನು ನೀನು ಮರೆತರೆ ನಿನ್ನೆಯ ಬಗ್ಗೆ ತಲೆ ಕೆಡಿಸಿಕೊಂಡು ಇಂದಿನ ದಿನವನ್ನು ಹಾಳು ಮಾಡಬಾರ್ದು. ನಿನ್ನೆಯ ದಿನ ಹೇಗಿತ್ತು ಒಂದು ಅನುಭವ. ಇಂದಿನ ಪರಿಸ್ಥಿತಿಗೆ ನಿನ್ನ ಪೂರ್ವಜನ್ಮದ ಕರ್ಮಗಳು ಕಾರಣವಾಗಿದ್ದರೂ ಸಹ ಅದು ಮುಗಿದು ಹೋಗಿರುವ ಕಥೆಯಾಗಿರುವುದರಿಂದ ಅದನ್ನು ಮರೆತು ಆಗುವುದೆಲ್ಲ ಆಗಿ ಹೋಗಿದೆ. ಆಗಿ ಹೋಗಿರುವ ಬಗ್ಗೆ ಚಿಂತಿಸಿ ಫಲವಿಲ್ಲ. ಹಾಗಾಗಿ ಚಿಂತಿಸುವುದಕ್ಕಿಂತ ಚಿಂತನೆ ಮಾಡಬೇಕು. ಚಿಂತಿಸುತ್ತಾ ಇದ್ದರೆ ಅದು ಚಿತೆಗೆ ದಾರಿ ಅಂತ ಹೇಳ್ತಾರೆ ಹಿರಿಯವರು. ಹಾಗೆ ಚಿಂತನೆಯನ್ನು ಮಾಡಬೇಕು, ಆಲೋಚನೆ ಮಾಡಬೇಕು. ಆದರೆ ಹಿಂದಿನ ಕಥೆಯನ್ನು ಮರೆತು ಇಂದಿನ ಜೀವನವನ್ನು, ಈ ಕ್ಷಣ, ಈ ಘಳಿಗೆಯ ಬದುಕನ್ನು ಸುಂದರವಾಗಿ ಸೊಗಸಾಗಿ ನಡೆಸಲು ನೀನು ಮನಸ್ಸನ್ನು ಮಾಡು. ಆಗ ನಿನ್ನ ಭವಿಷ್ಯ ಉತ್ತಮವಾಗಿರುತ್ತದೆ. ನಾಳೆಯ ದಿನ ಸುಂದರವಾಗಿರ್ತದೆ. ಎಷ್ಟೋ ಬಾರಿ ನಾವು ಯಾರೇ ಎಷ್ಟೇ ಹೇಳಿದರೂ ನಾವು ಬಗ್ಗೆ ಆಲೋಚನೆ ಮಾಡೋದೇ ಇಲ್ಲ. ಹಿಂದೆ ಆಗಿರುವ ಘಟನೆಗಳನ್ನೇ ಮತ್ತೆ 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 ಹೇಳಿಕೊಂಡೇ ಕಾಲವನ್ನು ಹರಣ ಮಾಡಿಬಿಡ್ತೇವೆ. ಹಾಗಾಗಿ ಈ ತಕ್ಷಣಕ್ಕೆ ನಮ್ಮ ಅನುಭವಕ್ಕೆ ಏನು ಬಂದಿದೆ, ಏನು ಪಾಠವನ್ನು ಕಲಿತಿದ್ದೇವೆ, ಆ ಪಾಠದಿಂದ ಮುಂದಿನ ಬದುಕನ್ನು ತಿದ್ದಿಕೊಳ್ಳೋಣ, ಭವಿಷ್ಯವನ್ನು ರೂಪಿಸಿಕೊಳ್ಳೋಣ ಅನ್ನೋದನ್ನು ಈ ಕಗ್ಗದಲ್ಲಿ ಡಿ.ವಿ.ಜಿಯವರು ಹೇಳುವುದನ್ನು ಕಾಣಬಹುದು.